ಒಳಗಾಗಿ ಎರಡು ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡ ಬಿಳಿ ಕತ್ತಿನ ಗರುಡು ಪಕ್ಷಿಗೆ ಉಡುಪಿಯ ಕಣ್ಣಿನ ಆಸ್ಪತ್ರೆಯಾದಂತಹ ಪ್ರಸಾದ್ ನೇತ್ರಾಲಯದಲ್ಲಿ ಚಿಕಿತ್ಸೆ ನೀಡಿದ ಅಪರೂಪದ ಘಟನೆ ನಡೆದಿದೆ. ಉಡುಪಿ ಪೇಜಾವರ ಮಠದ ಬಳಿ ಫೆಬ್ರವರಿ 9ರಂದು ಮಧ್ಯಾಹ್ನದ ವೇಳೆ ಈ ಗರುಡ ಬಿದ್ದುಕೊಂಡಿದ್ದು, ಇದನ್ನು ಗಮನಿಸಿದಂತಹ ಪೇಜಾವರ ಕಿರಿಯತ್ತಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪ್ರಸಾದ್ ನೇತ್ರಾಲಯದ ಆಡಳಿತ ನಿರ್ದೇಶಕರಾದಂತಹ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರಿಗೆ ಮಾಹಿತಿ ನೀಡಿ ಚಿಕಿತ್ಸೆ ನೀಡುವಂತೆ ತಿಳಿಸಿದರು. ಅದರಂತೆ ಇಂದು ಬೆಳಿಗ್ಗೆ ಆಸ್ಪತ್ರೆಗೆ ಗರುಡವನ್ನ ತಂದು ಪರೀಕ್ಷೆಗೆ ಒಳಪಡಿಸಲಾಯಿತು. ಡಾಕ್ಟರ್ ಕೃಷ್ಣ ಪ್ರಸಾದ್ ನೇತೃತ್ವದಲ್ಲಿ ನೇತ್ರ ತಜ್ಞರಾದಂತಹ ಡಾಕ್ಟರ್ ಹರಿಪ್ರಸಾದ್, ಡಾಕ್ಟರ್ ಚೆನ್ನಪ್ಪ, ಡಾಕ್ಟರ್ ಪರೇಶ್ ಪೂಜಾರಿ, ಡಾಕ್ಟರ್ ಶಮನ್ ಶೆಟ್ಟಿ ತಂಡ ಈ ಗರುಡ ಪಕ್ಷಿಯ ಕಣ್ಣಿನ ಪರೀಕ್ಷೆಯನ್ನ ನಡೆಸಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನ ನೀಡಿದ್ರು. ವಿದ್ಯುತ್ ಅಪಘಾತಕ್ಕೆ ಒಳಗಾಗಿರುವಂತೆ ಕಂಡುಬರುವಂತಹ ಈ ಪಕ್ಷಿ ಎರಡೂ ಕಣ್ಣಿನ ದೃಷ್ಟಿ ಕಳೆದುಕೊಂಡಿದ್ದು, ಈಗಾಗಲೇ ತಜ್ಞ ವೈದ್ಯರ ತಂಡ ಇದರ ಕಣ್ಣಿನ ಪರೀಕ್ಷೆಯನ್ನ ನಡೆಸಿದೆ. ಅದರಂತೆ ಇದರ ಕಣ್ಣಿನ ಆಂತರಿಕ ಒತ್ತಡ ಜಾಸ್ತಿಯಾಗಿ ಕಣ್ಣಿನ ಕಾರಿಗುಡ್ಡೆ ಬೆಳ್ಳಗೆ ಆಗಿರುವಂತಹ ಸಾಧ್ಯತೆಗಳಿದೆ ಎಂದು ಕಂಡುಕೊಳ್ಳಲಾಗಿದೆ. ಅಲ್ಲದೆ ವೈರಲ್ ಸೋಂಕು ಕೂಡ ಕಂಡುಬಂದಿದೆ ಎಂದು ಡಾಕ್ಟರ್ ಕೃಷ್ಣ ಪ್ರಸಾದ್ ತಿಳಿಸಿದ್ದಾರೆ. ತೊಂದರೆನೂ ಇದೆ, ಅದರ ಜೊತೆಗೆ ಕಣ್ಣಿನ ಒಳಗಡೆ ಪರೇನೂ ಇದೆ. ನಾನು ಈಗಾಗಲೇ ಡಾಕ್ಟರ್ ಸಂದೇಶ್ ಶೆಟ್ಟಿ ವೆಟರ್ನರಿ ಡಾಕ್ಟರ್ ಉದ್ಯಾವರ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ವೆಟರ್ನರಿ ಡಾಕ್ಟರ್ ಜೊತೆಗೂ ಈಗಾಗಲೇ ನಾನು ಸಮಾಲೋಚನೆ ಮಾಡಿದ್ದೀನಿ. ಅವ್ರು ಹೇಳಿದ ಪ್ರಕಾರ ಅವರು ಉಡುಪಿಯ ಯಾವುದೇ ಒಂದು ವೆಟರ್ನರಿ ಡಾಕ್ಟರ್ಗಳು ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಆದರೆ ಪಕ್ಷಿಗೆ ಟ್ರೀಟ್ಮೆಂಟ್ ಮಾಡಿದ್ದು ಇಲ್ಲಿ ಅಂದರೆ ಅವರಿಗೆ ಅಂಥ ಒಂದು ಉದಾಹರಣೆ ಒತ್ತಡದ ಒಂದು ಕಾಯಿಲೆ ಸಮೇತ ಇದೆ ಅಂತ ನಮಗೀಗ ಕಂಡು ಬಂದಿದೆ. ಬನ್ನಿ ನಜೀರ್, ಬನ್ನಿ.